So we have got our winners also for the games. We continue with the stage program now. Thank you for participating in all the games to all students. Clap from the Western students. ಕರುಣಾಳುವ ಬೆಳಗ್ಗೆ ಮುಸುಕಿದಿ ಮಪ್ಪಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳುವ ಬೆಳಗ್ಗೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ഇരുളു ಕತ್ತಲೆಯಾಗವಿ ಮನೆದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳುವ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. We have with us Mr. Walter Stephen Mendes, Director, Western Institute of Technology, founder of Divine Word Charitable Trust as well as Konkan World. Father Ronald D'Souza, Director, ICYM, Mr. Jagdish Shetty, Managing Director, Devi Dayal Builders, and also Mr. Mohammad Bashir, Director, Sri Ganesha Seva Trust for Exceptional Persons. Even sir is also there, our decennial year committee member and our one of the well-wisher. I request our administrator, Mr. Vasant Kumar Shetty, to escort all the guests to the stage. I also request Mrs. Florence Mendes, Principal of Western Institute of Technology, to take her seat. I now request our administrator, Mr. Vasant Kumar Shetty, to welcome all the guests. ನಮಸ್ಕಾರ. ಕ್ರಿಸ್ಮಸ್ ಹಬ್ಬದ ಸಲುವಾಗಿ ತಮ್ಮೆಲ್ಲರನ್ನ ಸ್ವಾಗತ ಮಾಡುವ ಮೊದಲು ಜಗತ್ತಿನಲ್ಲೊಂದು ದುರಂತದ ಘಟನೆ ನಡೆದು ಹೋಗಿದೆ. ಎಲ್ಲ ಒಂದು ಜಗತ್ತಿನ ಪ್ರತಿಯೊಬ್ಬ ನಾಗರಿಕ ಕೂಡ ತಲೆ ತಗ್ಗಿಸುವಂಥ ಒಂದು ಘಟನೆ ನಮ್ಮ ನೆರೆಯ ರಾಜ್ಯದ ಪಾಕಿಸ್ತಾನದ ಪೇಶಾವರದಲ್ಲಿ ಜರುಗಿದೆ. ಒಂದು ಆರ್ಮಿ ಸ್ಕೂಲ್ನೊಳಗೆ ಹೊಕ್ಕಿದಂಥ 7 ಜನ ಭಯೋತ್ಪಾದಕರು ಸುಮಾರು 132 ಎಳೆಯ ಕಂದಮ್ಮಗಳನ್ನು ತಮ್ಮ ಏನು ಗನ್ನಿನಿಂದ ಶೂಟ್ ಮಾಡಿ ಸುಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಎಲ್ಲರಿಗೂ ಕೂಡ, ಯಾಕೆಂತ ಹೇಳಿದರೆ ಏನು ಇಡೀ ಜಗತ್ತೇ ಕ್ರಿಸ್ಮಸ್ ಹಬ್ಬದ ಒಂದು ಸಂದರ್ಭದಲ್ಲಿರುವಾಗ ಇಂಥ ಒಂದು ದುರಂತ ಎಲ್ಲರ ಹೃದಯವನ್ನು, ಎಂಥ ಕಲ್ಲದೆಯ ಹೃದಯವನ್ನು ಕೂಡ ಕಲಕುವಂಥ ಒಂದು ಸಂದರ್ಭ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ದುಃಖವನ್ನು ಸಹಿಸುವಂತಹ ಶಕ್ತಿ ಆ ಭಗವಂತ ಅವರಿಗೆ, ಆ ಮಕ್ಕಳ ಹೆತ್ತವರಿಗೆ ಕರುಣಿಸಲಿ ಅಂತ ಘಟನೆ ನಮ್ಮ ಜಗತ್ತಿನ ಯಾವ ಮೂಲೆಯಲ್ಲಿ ಕೂಡ ನಡೆಯದಿರಲಿ ಅಂತ ಹೇಳುತ್ತಾ
ನಾವೆಲ್ಲರೂ ನಿಂತುಕೊಂಡು 1 ನಿಮಿಷದ ಮೌನ ಪ್ರಾರ್ಥನೆಯನ್ನ ಆಚರಿಸಬೇಕು. ಈ ಸಂದರ್ಭದಲ್ಲಿ ನಾನು ಎಲ್ಲರ ಹತ್ರ ಕೇಳ್ತಾ ಇದ್ದೇನೆ, ಪ್ಲೀಸ್ ಸೈಲೆನ್ಸ್, ಅಟೆನ್ಷನ್. ಅಂತಂದ್ರೆ ಎಲ್ಲ ಕಡೆಗಳಲ್ಲಿ ಒಂದು ಕ್ರಿಸ್ಮಸ್ನ ವಾತಾವರಣ, ಎಲ್ಲ ಕಡೆಗಳಲ್ಲಿ. ಇದೇ ಕಳೆದ ಸೋಮವಾರದಂದು ನಮ್ಮ ವೆಲೆನ್ಸಿಯಾ ಚರ್ಚಿನಲ್ಲಿ ನಡೆದಂಥ ಕ್ರಿಸ್ಮಸ್ ಸೌಹಾರ್ದ ಕೂಟದಲ್ಲಿ ನನಗೊಂದು ಸಂದೇಶ ನೀಡಲಿಕ್ಕಾಗಿ ಕರೆದರು. ಬಹಳ ಒಂದು ಸುಂದರ ಕಾರ್ಯಕ್ರಮವನ್ನು ಆ ಚರ್ಚಿನಲ್ಲಿ ಆಯೋಜಿಸಿದರು. ಸಾನ್ನಿಧ್ಯ ಸಂಸ್ಥೆ ಇಲ್ಲಿ ಯಾವುದೇ ಒಂದು ಜಾತಿ ಮತ ಧರ್ಮದ ಅಂತರವಿಲ್ಲ. ಎಲ್ಲರೂ ಸರ್ವಸಾಮಾನ್ಯರು. ಎಲ್ಲ ಹಬ್ಬಗಳನ್ನು ಕೂಡ ಇಲ್ಲಿ ಆಚರಿಸ್ತೀವಿ. ಅದು ದೀಪಾವಳಿ ಇರಬಹುದು, ಓಣಂ ಇರಬಹುದು, ಗಣೇಶ ಚತುರ್ಥಿ ಇರಬಹುದು, ಬಕ್ರೀದ್ ಹಬ್ಬ ಇರಬಹುದು, ಕ್ರಿಸ್ಮಸ್ ಹಬ್ಬ ಇರಬಹುದು, ಎಲ್ಲವನ್ನು ಕೂಡ. ಯಾಕೆ ಒಂದು ಪ್ರಶ್ನೆ ಯಾರಿಗಾದ್ರೂ ಮೂಡಿ ಬಂದ್ರೆ, ನಮ್ಮ ಮಕ್ಕಳಲ್ಲಿ ಒಂದು ರೀತಿಯ ಎಚ್ಚರ, ಆ ಬೆಳಕಿನ ಹಬ್ಬದ ಒಂದು ಕಾನ್ಸೆಪ್ಟ್ ಅನ್ನ ಮಕ್ಕಳಲ್ಲಿ ಮೂಡಿಸುವುದು, ಓಣಂ ಹಬ್ಬ, ನಾಡ ಹಬ್ಬದ ಒಂದು ಪ್ರಾಮುಖ್ಯತೆಯನ್ನು ಅವರಿಗೆ ತಿಳಿಸ್ಕೊಡೋದು, ಇದು ನಮ್ಮ ಮುಖ್ಯ ಕರ್ತವ್ಯ ಆಗಿದೆ. ಈ ಮೂಲಕ ನಾವು ವಿಶೇಷ ಮಕ್ಕಳನ್ನ ಮುಖ್ಯ ವಾಹಿನಿಗೆ ಕರೆತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ.